ಗೊತ್ತಿದೆ, ನಮ್ಮ ಸಚಿವರು ಯಾವಾಗಲೂ ಬರುವಾಗ ತಡವಾಗ್ತದೆ. ಅದು ಕಾರಣ ಕೂಡ ನಿಮಗೆ ಗೊತ್ತಿದೆ. ನಾನು ಅದನ್ನು ಸಪ್ರೇಟಾಗಿ ಇಲ್ಲಿ ಹೇಳಬೇಕು ಅಂತಲೇ ಇಲ್ಲ. ಮನೆಯಲ್ಲಿ ನಿದ್ದೆ ಮಾಡುವಾಗ 1:30-2 ಗಂಟೆ ಆದರೂ ಕೂಡ ಬೆಳಗ್ಗೆ 4 ಗಂಟೆಗೆ ಎದ್ದಾಗ್ತದೆ. ಕೇವಲ 2 ಗಂಟೆಗಳ ನಿದ್ರೆ ಮಾಡುವ ಮುಖೇನ ಇವತ್ತು ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯಗಳಿಗೆ ಸೂಕ್ತವಾಗಿ ಸ್ಪಂದಿಸ್ತಾ ಇರುವಂಥ ಸನ್ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾಗಿರುವಂಥ ಸನ್ಮಾನ್ಯ UT ಖಾದರ್ ಅವರನ್ನು ತಮ್ಮೆಲ್ಲರ ಕರತಾಳದೊಂದಿಗೆ ಮತ್ತೊಮ್ಮೆ ಬರಮಾಡಿಕೊಂಡು ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ಪ್ರಾರ್ಥನೆ ಕವಿತಾ ಅವರಿಂದ ಸಣ್ಣ ಪ್ರಾರ್ಥನೆ ಮುಖೇನ ಈ ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸ್ತಾ ಇದ್ದೇವೆ. ಈಗ ಕವಿತಾ ವೇದಿಕೆಗೆ ಬಂದು ಪ್ರಾರ್ಥನೆ ಹಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ. ಮಾತ್ರವಲ್ಲ, ಇಡೀ ಕರ್ನಾಟಕಕ್ಕೆ ಸಂತಸದ ಸುದ್ದಿ. ಅವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇವೆ. ಎಲ್ಲರ ಕರತಾಳದೊಂದಿಗೆ ಆತ್ಮೀಯವಾದ ಸ್ವಾಗತ. ಈ ಸಭೆಯ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡವರು ಕೊಣಾಜೆ ವಿವಿಧ ಸಹಕಾರ ಸಂಘದ ಸನ್ಮಾನ್ಯ ಅಧ್ಯಕ್ಷರು, ನಮ್ಮ ಹಲವಾರು ಸಂಘ ಸಂಸ್ಥೆಗಳು ತನ್ನ ತೊಡಗಿಸಿಕೊಂಡವರು ಸಂತೋಷ್ ಕುಮಾರ್ ಶೆಟ್ಟಿ ಪುಳ್ಳು ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಪ್ರಶಾಂತ್ ಕಾಜಿಯವರು, ಹಲವಾರು ದೇವಸ್ಥಾನಗಳ ಟ್ರಸ್ಟಿಗಳಲ್ಲಿ ಓರ್ವರಾಗಿರುವಂತಹ ಪ್ರಶಾಂತ್ ಕಾಜಿಯವರ ಮಿತಕೋಡಿ, ಹಾಗೂ ಪಜೀರ್ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರುವಂಥ ನಮ್ಮ ಭರತರಾಜ್ ಶೆಟ್ಟಿ ಅವರು, ಹಾಗೆ ಗಡಿ ಪ್ರಧಾನ ಆಗಿರುವಂಥ ಶ್ರೀಯುತ ದಿವಾಕರ್ ಭಂಡಾರಿ ಅವರು, ಹಾಗೆ ಇವತ್ತು ಅಭಿನಂದನಾ ಭಾಷಣವನ್ನು ಮಾಡಲಿಕ್ಕಿರುವಂಥ ಸನ್ಮಾನ್ಯ ರವೀಂದ್ರ ರೈ ಕಲ್ಲಿಮಾರ್ ಅವರು, ಹಾಗೆ ನಮ್ಮ ಮೂಡದ ಸನ್ಮಾನ್ಯ ಅಧ್ಯಕ್ಷರು ಗೌರವಾನ್ವಿತ ಸದಾಶಿವ ಉಳ್ಳಾಳ್ ಅವರು, ರಮನಾಥ ಶೆಟ್ಟಿ ಅವರು ಪ್ರಗತಿಪರ ಕೃಷಿಕರು, ಹಾಗೆ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟಿನ ಅಧ್ಯಕ್ಷರಾದ ಶ್ರೀನಿವಾಸ್ ಶೆಟ್ಟಿ ಪುಲ್ಲು ಅವರು, ಹಾಗೆ ಈ ಒಂದು ವಿವಿಧ ಸಹಕಾರ ಸಂಘದ ಉಪಾಧ್ಯಕ್ಷರಾಗಿರುವಂಥ ಕರುಣಾಕರ್ ಕಾಣ ಅವರು, ಹಾಗೆ ಮೊಯ್ಯದ್ ಅವರು ಮಾಜಿ ಅಧ್ಯಕ್ಷರು ಪಜೀರ್ ಪಂಚಾಯತ್ ಮೊಯ್ದುದ್ದೀನ್ ಅವರು, ಹಾಗೆ ಪ್ರಗತಿಪರ ಕೃಷಿಕರಾಗಿರುವಂಥ ಶ್ರೀಯುತ ನಮ್ಮ ನಾರಾಯಣ ರೈ ಅವರು. ಬನ್ನಿ, ಇದೀಗ ಪ್ರಾಸ್ತಾವಿಕವಾಗಿ ಸಂತೋಷ್ ಕುಮಾರ್ ಶೆಟ್ಟಿ ಅವರು ಪ್ರಾಸ್ತಾವಿಕವಾಗಿ 1-2 ಮಾತುಗಳನ್ನ ಆಡಬೇಕು ಅಂತೇಳಿ ವಿನಂತಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಹಾಗೆ ಆರೋಗ್ಯ ಸಚಿವರಾದಂಥ UT ಖಾದರ್ ಅವರೇ, ಹಾಗೆ ಈ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಹಾಗೆ ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಬಂಧುಗಳೇ, ಯಾನು ತುಳುಟು ಪಾತಿರುವೇನು ದಾದ ಬಂಡ ಈ ಒಂಜಿ ನಮ್ಮ ಈ ಕೊಣಾಜೆ ಗ್ರಾಹಕರ ಸಹಕಾರಿ ಸಂಘ ಒಂದು ನಮ್ಮ ಒಂಜಿ ಜಾತ್ಯಾತೀತವಾದ ಒಂದು ಹಿಂದೂ ಮುಸ್ಲಿಂ ಕ್ರೈಸ್ತ ಮಾತ ಒಂಜಿ ಸೇರಿದು ಒಂಜಿ 1973-74 ಸೈಡ್ ಈ ಒಂಜಿ ನಮ್ಮ ಈ ಕೊಣಾಜೆ ಗ್ರಾಹಕರ ಸಹಕಾರಿ ಸಂಘ ಒಂಜಿ ಹಿರಿಯಾಕಿಲ್ನ ನೆಟ್ಟು ಒಂಜಿ ಸ್ಥಾಪನೆ ಉಂಟು. ಇತ್ತನಿಗೆ ಒಂಜಿ 52 ವರ್ಷದ ಇತಿಹಾಸ ಉಂಟು. ಈ ಒಂಜಿ ನೆಟ್ ಈ ಒಂಜಿ ನೆತಂದು ಫೌಂಡರ್ ರಘುರಾಮ್ ಕಾಜವೇರು ಅಂಚನೆ ಈ ಒಂಜಿ ಕಾರ್ ನೆಟ್ಟು ಸಮ್ಮುಣ ಆಯ್ಕೆರು ಅಂಚನೆ ಬೊಕ್ಕ ನಮ್ಮ ಕನಕೂರು ವಿಶ್ವನಾಥ್ ಶೆಟ್ರು ಅಂಚನೆ ನಮ್ಮ PM ಕುಂಜಿ ಮೆಕ್ಕಲು ನಮ್ಮ ಈ ಅಧ್ಯಕ್ಷರ 4 ಜನ ಆಕಲು ಸ್ವರ್ಗಸ್ಥರಾತಿರು ಅಕಲ್ನ ಮಾತು ನೆಟ್ಟು ಭಾರಿ ಮಲ್ಲ ಕೊಡುಗೆ ಉಂಟು. ಈ ಒಂಜಿ ನೇಟು ನಮ್ಮ ಮುಂದಿನ ನೇಟು ನಮ್ಮ ಬ್ಯಾಂಕ್ ಸತ ನೇಟು ಸ್ಥಾಪನೆ ಮಂತದ ಈ ಒಂಜಿ ನೇಕ್ ನಮ್ಮ ಈ ಕ್ಷೇತ್ರದ ಸಚಿವರು ಶಾಸಕರು ಸಚಿವರಾಯಿನ UT ಖಾದರ್ ನಲ್ಲ ನೆಕ್ ಒಂಜಿ ಅಭಿವೃದ್ಧಿ ಮನ್ಪೇನೆ ನೆಕ್ ಮಲ್ಲ ಸಹಕಾರ ಬೋಡು ಅಂಚನೆ ರಡ್ನೆ ಅದು ಈ ನಮ್ಮ ಒಂಜಿ ಎದುರುಡು ಬಾರಿ ಮಲ್ಲ ಒಂಜಿ 3-4 ಗ್ರಾಮಗ್ ಒಂಜಿ ಸಾರ್ವಜನಿಕ ಮೈದಾನ ಒರಿದಿತ್ತನ ಅವು ಎಂಗ್ಲ ಹಸೆಗೋಲಿ ಮೈದಾನ ಆರು ನಟ್ಟು ಹೆಂಗೆ ತಿಕ್ಕಣ ಪಂಡೇರು ಯಾನ ನೇನು ಐನೊಂಜಿ ಬಾರಿ ಸುಸಜ್ಜಿತವಾದ ಒಂಜಿ ಕ್ರೀಡಾಂಗಣ ಮನ್ಪುಗಾಂದು ಆಯ್ಕೆ ಆಡ್ನ ದಾದ ಪಂಡೆ ಹೊತ್ತದ ನೇ ಕಾರಣ ಮಲ್ಲ ಕೊಡುಗೆ ಉಂಟು ವೈಕೆ ಈ ಮೈದಾನಕ್ಕೆ ನೇಕೆ ಒಂಜಿ 10-20-25 ಲಕ್ಷ ಖರ್ಚು ಅಪಗ ಆ ಸಂದರ್ಭ ಮಂತದ್ದು ನೇನು ಈ ಒಂಜಿ ಮೈದಾನ ಸಾರ್ವಜನಿಕ ಮೈದಾನ ಒಂಜಿ ನೇನು ಅಡ್ಡೆ ಅಭಿವೃದ್ಧಿ ಮಂತಿ ನನ್ನ ಮಿತ್ತುಗಳ ಈ ಒಂಜಿ ನೇನು ಕ್ರೀಡಾಂಗಣ ಒಂಜಿ ಸಾರ್ವಜನಿಕರಿಗೆ ಒಂಜಿ ಉಪಯೋಗ ಒಂಜಿ ಬಾರಿ ಒಂಜಿ ಹಸೆಗೋಲ್ದ ಒಂಜಿ ಇಡೀ ಒಂಜಿ 3-4 ಗ್ರಾಮದ ಇತ್ತನ ಒಂಜಿ ಎದುರು ಮೈದಾನ ಇತ್ತನ ಒಂಜಿ ಹಸೆಗೋಲಿ ನೇನು ಒಂಜಿ ಸುಸಜ್ಜಿತವಾದ ಕ್ರೀಡಾಂಗಣ ಮನ್ಪೋಡು ಇದ್ದ ಮನೆ ಮಂತೊಂದು ಈ ಕಾರ್ಯಕ್ರಮ ಪತ್ತನೆಗೆ ಮಾತೆರೆಗಳ ಏನು ಸ್ವಾಗತ ಮಂತ್ರಿ ಏನು ರಡ್ಡು ಪಾತ್ರೆ ಉಂಟವೆ. ದಯವಿಟ್ಟು ಈಗಾಗಲೇ ಅವರು ಕೂಡ ಇನ್ನೇ ಕಾರ್ಯಕ್ರಮ ಹೋಗಲಿಕ್ಕಿರುವ ಕಾರಣ ಸಣ್ಣದಾಗಿ ಮುಗಿಸ್ತೇವೆ. ತುಂಬ ಮಂದಿ ಮಕ್ಕಳನ್ನ ಕಟ್ ಮಾಡಿ ನಮ್ಮ ಅಭಿನಂದನಾ ಭಾಷಣವನ್ನು ರವೀಂದ್ರ ರೈ ಅವರು ತಮಗೆಲ್ಲ ಗೊತ್ತಿರುವ ಹಾಗೆ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಮುಂದಾಳು ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕರು ರವೀಂದ್ರ ಮಾಸ್ಟರ್ ಅವರಿಂದ ಅಭಿನಂದನಾ ಭಾಷಣ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರನ್ನು ವಂದಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಬಂಧುಗಳೇ, ಹೆಚ್ಚು ಉದ್ದಕ್ಕೆ ನಾನು ಮಾತಾಡಲಿಕ್ಕೆ ಹೋಗಲ್ಲ. ಒಂದು ಸಂಕ್ಷಿಪ್ತವಾಗಿ ಒಂದು ಒಳ್ಳೆಯ ಸಂಪ್ರದಾಯ ಉಂಟು. ಅಭಿನಂದನಾ ನುಡಿ ಹೇಳಿದ ಮೇಲೆ ಅವರಿಗೆ ಗೌರವವನ್ನು ಸಲ್ಲಿಸುವಂಥದ್ದು ಒಂದು ಸಂಪ್ರದಾಯ. ಅದು ಆ ಸಂಪ್ರದಾಯಕ್ಕೆ ಚ್ಯುತಿ ಬಾರದಾಗಿ ಕೆಲವೇ ನಿಮಿಷಗಳಲ್ಲಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಒಂದು ಮುಖ್ಯವಾಗಿ ಈಗ
ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು, ನಮಗೆಲ್ಲರಿಗೂ ಕೂಡ ಗೌರವಾನ್ವಿತರಾಗಿರ್ತಕ್ಕಂಥ UT ಖಾದರ್ ಅವರು ಈಗ ಸಚಿವರಾಗಿದ್ದಾರೆ. ಆದ ಕಾರಣ ಅವರನ್ನು ವಿವಿಧೋದ್ದೇಶ ಸಹಕಾರಿ ಸಂಘ ಅಸೈಗೋಳಿ ಇವರ ಆಶ್ರಯದಲ್ಲಿ ಈ ಒಂದು ಗೌರವ ಸನ್ಮಾನ ಅಭಿನಂದನೆ ನಡೆಯುತ್ತಾ ಇದೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಕೆಲವೊಮ್ಮೆ ಏನಾಗ್ತದೆ ಅಂತಂದರೆ, ಕೆಲವು ವ್ಯಕ್ತಿಗಳ ಬಗ್ಗೆ ಅಭಿನಂದನಾ ನುಡಿಗಳನ್ನು ಮಾತನಾಡುವಾಗ ಯಾರು ಅಭಿನಂದನಾ ನುಡಿಗಳನ್ನು ಮಾತನಾಡ್ತಾರೋ ಆ ವ್ಯಕ್ತಿಯಿಂದಾಗಿ ಆ ಮಾತನಾಡುವಂತಹ ವ್ಯಕ್ತಿಗೆ ಗೌರವ ಹೆಚ್ಚಾಗುವುದು ಉಂಟು. ನಾನು ಡಾಕ್ಟರ್ ವಿನಯ್ ಹೆಗ್ಡೆಯವರ ಅಭಿನಂದನಾ ಭಾಷಣ ಮಾಡಿದ ಸಂದರ್ಭದಲ್ಲಿ ಅಂಥ ವ್ಯಕ್ತಿಗಳ ಅಭಿನಂದನೆ ಮಾಡುವಾಗ ಏನಾಗ್ತದೆ ಅಂದರೆ, ಅಭಿನಂದನೆ ಮಾಡುವವರ ಗೌರವವೇ ಹೆಚ್ಚಾಗುವುದು ಉಂಟು. ಆದ ಕಾರಣ UT ಖಾದರ್ ಅವರ ಅಭಿನಂದನೆ ಮಾಡುವುದರಿಂದ ನನಗೇ ಗೌರವ ಬಂದಿದೆ ಅಂತ ನಾನು ಇಲ್ಲಿ ಹೇಳಿಕೊಳ್ತಾ ಇದ್ದೇನೆ. ಮುಖ್ಯವಾಗಿ ಒಂದೇ ಮಾತಿನಲ್ಲಿ ಹೇಳುವುದಿದ್ದರೆ, ಅವರ ತಂದೆಯವರು ಅದೇ UT ಫರೀದ್ರವರು, ಈಗ ಅವರ ಮಗ UT ಖಾದರ್ ಅವರು ತಂದೆಯಿಂದ ಮಗನಿಗೆ, ಮಗನಿಂದ ತಂದೆಗೆ ಒಳ್ಳೆ ಹೆಸರು ಬಂದಿದೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಇದು ಎಲ್ಲರಿಗೂ ಸಿಗುವಂಥ ಒಂದು ಸೌಭಾಗ್ಯವೂ ಕೂಡ ಅಲ್ಲ, ಕೆಲವೇ ಜನಗಳಿಗೆ ಸಿಗುವಂಥ ಸೌಭಾಗ್ಯ. ಅದು UT ಖಾದರ್ ಅವರಿಗೆ ಸಿಕ್ಕಿದೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಇವರು ಈ ಕ್ಷೇತ್ರದ ಜನಪ್ರತಿನಿಧಿ, ಶಾಸಕರು. ಆದ ಕಾರಣ ಇಲ್ಲಿ ಜನಸೇವೆಯ ಮೂಲಕ ಜನಮನವನ್ನು ಗೆದ್ದಂಥ ಅಪರೂಪದ ರಾಜಕಾರಣಿಗಳಲ್ಲಿ UT ಖಾದರ್ ಅವರು ಒಬ್ಬರು ಅಂತ ಹೇಳಿದರೆ ಖಂಡಿತ ಅದು ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತಂದರೆ, ಸಂಕ್ಷಿಪ್ತವಾಗಿ ಹೇಳಬೇಕಾಗಿದ್ರೆ ಇಲ್ಲಿ ಏನೆಲ್ಲ ಆಗಬೇಕು, ಅದು ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದಿರ್ಬೋದು, ಒಂದು ಸಾರಿಗೆ ಮಾರ್ಗಕ್ಕೆ ಸಂಬಂಧಪಟ್ಟದ್ದು ಇರ್ಬೋದು, ನೀರಿಗೆ ಸಂಬಂಧಪಟ್ಟದ್ದು ಇರ್ಬೋದು, ಅಥವಾ ಮಹಿಳೆಯರಿಗೆ ಸಂಬಂಧಪಟ್ಟದ್ದು ಇರ್ಬೋದು, ದೀನದಲಿತರಿಗೆ ಸಂಬಂಧಪಟ್ಟದ್ದು ಇರ್ಬೋದು, ವಿವಿಧ ಸಂಘ ಸಂಸ್ಥೆಗಳಿಗೆ ಕೊಡುವಂತಹ ಅನುದಾನಗಳಿರ್ಬೋದು, ಎಲ್ಲವೂ ಕೂಡ ಹೆಚ್ಚಾಗಿ ನಮ್ಮ UT ಖಾದರ್ ಅವರು ಇಲ್ಲಿ ಮಾಡಿದ್ದಾರೆ. ಅದನ್ನು ನಾನು ಪುನಃ ವಿಸ್ತರಿಸಿಕೊಂಡು ಹೇಳುವಂಥ ಅಗತ್ಯವೂ ಕೂಡ ಇಲ್ಲ. ಆದ ಕಾರಣವೇ ನಾನು ಹೇಳಿದ್ದು, ಜನಸೇವೆಯ ಮೂಲಕ ಜನಮನವನ್ನು ಗೆದ್ದಂಥ ಅಪರೂಪದ ರಾಜಕಾರಣಿ UT ಖಾದರ್ ಅವರು. ಇನ್ನೊಂದು ನಾವು ಹೇಳಬೇಕಾದಂಥ ವಿಚಾರ ಎಂಥದ್ದು ಅಂತಂದರೆ, ಪಕ್ಷ ಅವರಿಗೆ ಯಾವುದೇ ಒಂದು ಜವಾಬ್ದಾರಿಯನ್ನು ಕೊಟ್ಟರೂ ಕೂಡ ಅದನ್ನು ಬಹಳ ಜವಾಬ್ದಾರಿಯುತವಾಗಿ, ಬಹಳ ಶ್ರದ್ಧೆಯಿಂದ, ನಿಷ್ಠೆಯಿಂದ ನಿರ್ವಹಿಸಿಕೊಂಡು ಬಂದವರು. ಮುಖ್ಯವಾಗಿ ಇವರು ಹಿಂದೆ ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರಾಗಿ ಕೆಲಸ ಮಾಡಿದವರು. ಅವರ ಕೆಲಸವನ್ನು ಮೆಚ್ಚಿಕೊಂಡು ಭಾರತ ಸರ್ಕಾರವೇ ಅವರಿಗೆ ಅತ್ಯುತ್ತಮ ಒಂದು ಪ್ರಶಸ್ತಿ ಪುರಸ್ಕಾರವನ್ನು ಕೊಟ್ಟಿದೆ ಅಂತಂದರೆ, ನೀವು ಅದರ ಬಗ್ಗೆ ಆಲೋಚನೆ ಮಾಡಿ ಅದನ್ನು ನಾನು ವಿಸ್ತರಿಸಲಿಕ್ಕೆ ಹೋಗುವುದಿಲ್ಲ. ಈಗಿನ ಭಾರತ ಸರ್ಕಾರವೇ ಅವರಿಗೆ ಅಂಥ ಒಂದು ಪುರಸ್ಕಾರವನ್ನು ಕೊಟ್ಟಿದೆ. ಆಮೇಲೆ ಅವರು ಇಲ್ಲಿ ಆರೋಗ್ಯ ಸ್ಪೀಕರ್ ಆದರು. ವಿಧಾನಸಭಾ ಅಧ್ಯಕ್ಷರಾದ ಮೇಲೆ ವಿಧಾನಸಭಾ ಅಧ್ಯಕ್ಷತೆಯ ಸ್ಥಾನ ಗೌರವವನ್ನು ಅವರು ಉಳಿಸಿದ್ದಾರೆ, ಬೆಳೆಸಿದ್ದಾರೆ. ಅವರೇ ಪ್ರಾರಂಭದಲ್ಲಿ ಒಂದಷ್ಟು ಚಿಂತನೆಗಳು, ಮಾತುಗಳಿತ್ತು. ಅವರಿಗೆ ವಿಧಾನಸಭಾ ಅಧ್ಯಕ್ಷರಾದರೆ ಅವರಿಗೆ ಅದನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಉಂಟೋ ಎನ್ನುವಂಥ ಮಾತುಗಳು ಆಗಾಗ ಅಲ್ಲಲ್ಲಿ ಬರ್ತಾ ಇತ್ತು. ಆದರೆ UT ಖಾದರ್ ಅವರು ಏನು ಮಾಡಿದರು ಅಂತಂದರೆ, ಆ ಸ್ಥಾನಕ್ಕೆ ಒಂದು ಗೌರವವನ್ನು ಕೊಟ್ಟದ್ದು ಮಾತ್ರ ಅಲ್ಲ, ವಿರೋಧ ಪಕ್ಷದವರ ಗೌರವವನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ. ನಮ್ಮ ಜಿಲ್ಲೆಗೆ, ಉಭಯ ಜಿಲ್ಲೆಗಳೇ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಈ ಉಭಯ ಜಿಲ್ಲೆಗಳಿಗೆ ಒಳ್ಳೆಯ ಒಂದು ಹೆಸರನ್ನು ಕೂಡ ಅವರು ತಂದು ಕೊಟ್ಟಿದ್ದಾರೆ. ಅದು ಕೂಡ ಅವರ ಒಂದು ಉತ್ತಮವಾದಂಥ ಸಾಧನೆ ಅಂತ ಹೇಳ್ಬೋದು. ಹೌದು, ಅದು ನಾವೆಲ್ಲರೂ ಇವರು ವಿಧಾನಸಭಾ ಅಧ್ಯಕ್ಷರಾದ ಮೇಲೆ ನಾವೆಲ್ಲ ಇದನ್ನು ನೋಡ್ತಾ ಇರ್ತೇವೆ ಟಿವಿಯಲ್ಲಿ. ಯಾಕಂದರೆ ನಮಗೆ ಒಂದು ಆಸಕ್ತಿ, ನಮ್ಮವರು ಅಂತ. ಆದ ಕಾರಣ ಅವ್ರು ಏನು ಮಾಡ್ತಾರೆ ಅಂತ, ಅವರು ತುಳುವಿನಲ್ಲಿ ಕೂಡ ಎಂತ ಮಾಡ್ತಾರೆ, ತುಳುವಿನಲ್ಲಿ ಮಾತಾಡಿದರೆ ಮಾತಾಡುವಂಥ ತುಳು ಭಾಷೆಗೆ ಅಲ್ಲಿ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ಅಂತಂದರೆ ಆ ಒಂದು ಸ್ಥಾನ ಗೌರವ ಉಂಟಲ್ಲ, ಆ ಸ್ಥಾನ ಗೌರವವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋದಂಥದ್ದು ನಮ್ಮ ಜಿಲ್ಲೆಗೆ ಒಂದು ಒಳ್ಳೆಯ ಹೆಸರು ಬಂದದ್ದು, ಅದು ನಾವು ಮೆಚ್ಚಬೇಕಾದಂಥ ಒಂದು ವಿಚಾರ. ಇದೀಗ ಅವರು ಏನಾಗಿದೆ ಅಂದರೆ, ಅವರಿಗೆ ಪಕ್ಷ ಅಥವಾ ಸರ್ಕಾರ ಏನು ಕೊಟ್ಟಿದೆ ಅಂದರೆ, ಅವರಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿ ಆಯ್ಕೆಯಾದರೆ ಈಗ ಒಂದು 3-4 ಉಸ್ತುವಾರಿ ಸಚಿವರು ಕೂಡ ಆಗಿದ್ದಾರೆ ಅಂತ. ಈಗ 3-4 ಜಿಲ್ಲೆಗಳದು. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆ ಅದು ಅವರಿಗೆ ಪರ್ಮನೆಂಟ್, ಅದೇನು ತೊಂದರೆ ಇಲ್ಲ. ಆದ ಕಾರಣ ಈ ಉಸ್ತುವಾರಿ ಸಚಿವರಾಗಿ ಕೂಡ ಅವರು ಒಳ್ಳೆಯ ಕೆಲಸವನ್ನು ಅವರು ಮಾಡ್ತಾರೆ ಎನ್ನುವಂಥ ಭರವಸೆಯೂ ಕೂಡ ನಮಗೆ ಇದೆ. ಇನ್ನೊಂದು ಅವರ ಬಗ್ಗೆ ಹೇಳಬೇಕಾದದ್ದು ಅಂದರೆ, ಅವರಲ್ಲಿ ಸರ್ವಧರ್ಮ ಸಮನ್ವಯದ ಆದರ್ಶ ಇದೆ.
ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಯಾವುದೇ ವರ್ಗ ಇರಲಿ, ಆ ಎಲ್ಲರೊಂದಿಗೂ ಕೂಡ ಅವರು ಅನ್ಯೋನ್ಯ ಬಹಳಷ್ಟು ಸ್ಪಂದನೆ. ಇಷ್ಟು ಸುಲಭದಲ್ಲಿ ಸಿಗುವಂಥ ಮಿನಿಸ್ಟರ್ ಬೇರೆ ಯಾರೂ ಕೂಡ ಇರಲಿಕ್ಕಿಲ್ಲ ನನ್ನ ಲೆಕ್ಕದಲ್ಲಿ. ಬಹಳ ಸುಲಭದಲ್ಲಿ ನಮಗೆಲ್ಲರಿಗೂ ಕೂಡ ಸಿಗುವಂಥವರು ಮತ್ತು ಜಾತಿ ಧರ್ಮ ವರ್ಗ ಭೇದ ಇಲ್ಲದೆ ಎಲ್ಲರೊಂದಿಗೆ ಎಲ್ಲರ ಕಷ್ಟ ಸುಖದಲ್ಲಿ ಕೂಡ ಭಾಗಿಯಾಗತಕ್ಕಂಥ ಮನುಷ್ಯನಾಗಿ ಮನುಷ್ಯತ್ವ ಇರುವಂತಹ ಒಂದು ಒಳ್ಳೆಯ ವ್ಯಕ್ತಿ ಯಾರು, ಯು ಟಿ ಖಾದರ್ ಅವರು. ಇನ್ನೊಂದು ಅವರ ಬಗ್ಗೆ ಹೇಳಬೇಕಾದದ್ದು ಅಂದರೆ ಅವರು ಸ್ಥಿತಪ್ರಜ್ಞರು ಅಂದರೆ ಒಂದು ಬಂಡೆಯಾಗಿ ಏನೇ ದೊಡ್ಡ ಇದಾಗಲಿ ಅವರಿಗೆ ಟೆನ್ಷನ್ ಮಾಡೋದು. ಎಷ್ಟೋ ಈಗ ನಮಗೆಲ್ಲಾದರೆ ಮಂಡೆ ಇದಾಗಿ ಹೊಡೆದು ಹೋಗ್ತಿತ್ತು. ಏನು ಎಷ್ಟೇ ಒತ್ತಡ ಇದ್ದರೂ ಕೂಡ ಯಾವುದೇ ರೀತಿಯ ಟೆನ್ಷನನ್ನು ಕೂಡ ಅವರು ಮಾಡ್ತಾ ಇಲ್ಲ. ನಾನು ಈಗ ಅವರ ತುಂಬ ಮಂದಿ ನಾನು ಅನೇಕ ಸಲ ಅವರ ಬಗ್ಗೆ ಅಭಿನಂದನೆಯನ್ನು ಭಾಷಣ ಕೂಡ ಮಾಡಿದ್ದೇನೆ. ನಾನು ಯಾವುದೇ ರೀತಿಯ ಒಂದು ಒತ್ತಡಕ್ಕೆ ಒಳಗಾಗುವಂಥ ಮನುಷ್ಯನೇ ಅವರು ಅಲ್ಲ. ಯಾರೇ ಬೈಲಿ, ಅವರನ್ನು ಎಷ್ಟೇ ಬೈಲಿ, ಯಾರೇ ಬೈಲಿ, ಅವರಿಗೆ ಬೈದವರಿಗೆ ಅವರು ಯಾವತ್ತೂ ಕೂಡ ಕೇಡು ಬಗೆಯುವವರಲ್ಲ. ಬೈದವರಿಗೆ ಅವರು ಯಾವತ್ತೂ ಕೂಡ ದ್ರೋಹ ಮಾಡುವಂಥ ಜನ ಅಲ್ಲ. ಅಂತಹ ಒಂದು ಒಳ್ಳೆಯ ಮನುಷ್ಯ. ಕಷ್ಟದಲ್ಲಿದ್ದವರೊಂದಿಗೆ ಅದು ಯಾವುದೇ ಪಕ್ಷ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಯಾವುದೇ ವರ್ಗ ಇರಲಿ, ಎಲ್ಲರೂ ತನ್ನ ಹತ್ತಿರ ಬಂದರೆ ಅದನ್ನು ಅವರಿಗೆ ಏನಾದರೊಂದು ಉಪಕಾರವನ್ನು ಮಾಡತಕ್ಕಂಥ ವ್ಯಕ್ತಿ. ತಾನು ಎಂಥದ್ದು ಮಾಡಿದ್ದೇನೆ ಅಂತ ಅವರು ಇನ್ನೊಬ್ಬರಲ್ಲಿ ಹೇಳ್ತಾ ಇಲ್ಲ. ಅವರು ಹೇಳಿದ್ದನ್ನು ಮಾಡದೇ ಇರ್ತಾ ಇರಲಿಲ್ಲ. ಆದ ಕಾರಣ ನಮ್ಮ ಹಿರಿಯರು ಹೇಳಿದಂಥ ಒಂದು ಒಳ್ಳೆಯ ಮಾತಿದೆ, ಅದು ಆಡದೆ ಮಾಡುವವನು ರೂಢಿಯೊಳಗುತ್ತಮನು, ಆಡಿ ಮಾಡುವವನು ಮಧ್ಯಮನು, ಅಧಮನಾಥನೋ ಆಡಿ ಮಾಡದವನು ಅಂತ. ಹಾಗಾದರೆ ಇವರು ಒಳ್ಳೆಯ ಮನುಷ್ಯ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ನಾವೆಲ್ಲ ಇಲ್ಲಿ ಸೇರಿಕೊಂಡಿದ್ದೇವೆ. ಮುಖ್ಯವಾಗಿ ನಾವು ಎಲ್ಲ ಧರ್ಮದವರು ಆರಾಧಿಸಿಕೊಂಡು ಬಂದಂಥ ಯಾವ ದೈವೀ ಶಕ್ತಿಗಳಿದೆ, ಆ ದೈವೀ ಶಕ್ತಿಗಳು ಎಲ್ಲವೂ ಕೂಡ ಅವರಿಗೆ ದೈಹಿಕವಾದಂಥ ಆರೋಗ್ಯವನ್ನು ಕೊಡಲಿ, ಮಾನಸಿಕವಾದಂತಹ ನೆಮ್ಮದಿಯನ್ನು ಕೊಡಲಿ, ಸಾಮಾಜಿಕವಾದಂತಹ ಶ್ರೇಯಸ್ಸನ್ನು ಕೊಡಲಿ, ಆರ್ಥಿಕವಾದಂತಹ ಸಂಪತ್ತನ್ನು ಕೊಡಲಿ. ಮುಂದಿನ ದಿನಗಳಲ್ಲಿ ಅವರು ಮುಖ್ಯಮಂತ್ರಿ ಆಗುವಂಥ ಒಂದು ಸ್ಥಾನವು ಅವರಿಗೆ ಸಿಗುವಂತಾಗಲಿ ಅಂತ ನಾನು ಸಂದರ್ಭದಲ್ಲಿ ಹಾರೈಸಿ ನಿಮ್ಮೆಲ್ಲರ ಪರವಾಗಿ ಮಾತ್ರ ಅಲ್ಲದೆ ವಿವಿಧೋದ್ದೇಶ ಸಹಕಾರಿ ಸಂಘದ ಪರವಾಗಿ ಅವರನ್ನು ಆತ್ಮೀಯವಾಗಿ ಅಭಿನಂದಿಸ್ತಾ ಇದ್ದೀನಿ. ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನ ಸಲ್ಲಿಸುವ ಬಹಳ ಅದ್ಭುತವಾದಂಥ ಅಭಿನಂದನಾ ಭಾಷಣವನ್ನು ಗೈದಂಥ ಮಾಸ್ಟರಿಗೆ ತುಂಬ ಹೃದಯದ ಅಭಿನಂದನೆಗಳು. ಇದೀಗ ಇಲ್ಲಿ ಇಡಬೇಕು. ಅವರು ಸನ್ಮಾನ ಪೀಠದಲ್ಲಿ ಆಸೀನರಾಗಬೇಕು. ನೇತೃತ್ವ ವಹಿಸುವಂತಹ ನನ್ನ ಸನ್ಮಿತರು ಆಗಿರುವಂತಹ ಸಂತೋಷ್ ಕುಮಾರ್ ಶೆಟ್ಟಿ ಅಸೇಗೋಲಿರವರೇ, ವೇದಿಕೆ ಮೇಲೆ ಗಣ್ಯ ಅತಿಥಿ ಉಪಸ್ಥಿತವಂತಹ ನಮ್ಮ ಸನ್ಮಿತರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಪ್ರಶಾಂತ್ ಕಾಜಾವರವರೇ, ಅತ್ಯಂತ ಗೌರವಿತ ಹಿರಿಯಂಥ ದಿವಾಕರ್ ಭಂಡಾರವರೇ, ಗೌರವಾಂತ ಭರತ್ ಶೆಟ್ಟರವರೇ, ಅಭಿನಂದನಾ ಭಾಷಣ ಮಾಡಿದಂಥ ಗೌರವಾಂತ ರವೀಂದ್ರ ಮಾಸ್ಟರ್ ಅವರೇ, ಅದೇ ರೀತಿ ಹಿರಿಯಂಥ ನಾರಾಯಣರವರೇ, ನಮ್ಮ ವೇದಿಕೆ ಉಪಸ್ಥಿತವಂಥ ಗೌರವಾಂತ ಕರ್ನಾಕರಣ್ಣನವರೇ, ಅದೇ ರೀತಿ ನಮ್ಮ ರಾಜರಾಮ್ ಅವರೇ, ಎಸ್ ಎನ್ ಶೆಟ್ಟರೆ, ಮೂಡದ ಅಧ್ಯಕ್ಷ ಆಗಿರುವಂಥ ಸದಾಶ್ ಉಲ್ಲಾಲ್ ಅವರೇ, ಪಜಗ್ರಾಮ ಅಧ್ಯಕ್ಷ ಆಗಿರುವಂಥ ಮಾಜಿ ಅಧ್ಯಕ್ಷ ಅಂತ ಭರತ್ರವರೇ, ಮುಂದಿರುವ ಎಲ್ಲ ನಮ್ಮ
ಹಿರಿಯ ಗಣ್ಯ ವ್ಯಕ್ತಿಗಳೇ, ಸೋದರರೇ, ಆತ್ಮೀಯ ಮಿತ್ರರೇ, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ. ಬಹುಶಃ 9:30 ಗಂಟೆಗೆ ಬಂದು ಬೇಗ ಹೊರಡ್ತೀನಿ ಅಂತ ಹೇಳಿದ್ದೆ. ಬೇರೆ ಬೇರೆ ಕೆಲಸ ಒತ್ತಡ ಮತ್ತು ಮತ್ತೆ ಈಗ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾ ಮಟ್ಟದ ಮೀಟಿಂಗ್ ಆದ ಕಾರಣ ಅಧಿಕಾರಿ ಮತ್ತು ಜನ ಎಲ್ಲ ಕಾಯ್ದ ಸಂದರ್ಭದಲ್ಲಿ ಸ್ವಲ್ಪ ಬೇಗ ಹೋಗುವಂಥ ಅವಕಾಶ ನಾನು ಪಡ್ಕೊಳ್ತಿದ್ದೇನೆ. ನಾನು ಪ್ರಪ್ರಥಮವಾಗಿ ಸಂತೋಷ್ ಶೆಟ್ಟಿ ಅವರಿಗೆ ಮತ್ತು ಈ ಒಂದು ಸೊಸೈಟಿಯ ಎಲ್ಲ ಅಧ್ಯಕ್ಷರ ಪದಾಧಿಕಾರಿ ವರ್ಗದವರಿಗೆ ನಿಮಗೆಲ್ಲೂ ನನ್ನ ಧನ್ಯವಾದ ನಾನು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮ ಪ್ರೀತಿಪೂರ್ವಕ ಗೌರವ, ಪ್ರೀತಿಪೂರ್ವಕ ವಿಶ್ವಾಸವೇ ನಮ್ಮನ್ನು ಹೆಚ್ಚು ಜಾಸ್ತಿ ಕೆಲಸ ಮಾಡಲಿಕ್ಕೆ ನಮಗೆ ಇದು ದೊಡ್ಡ ಮಟ್ಟದ ಪ್ರೇರಣೆ ಮತ್ತು ಪ್ರೋತ್ಸಾಹ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಎರಡನೇದು, ಈ ಒಂದು ಸೊಸೈಟಿ ಈ ಊರ ಸುತ್ತಮುತ್ತ ಪ್ರದೇಶದ ವಿವಿಧ ಗ್ರಾಮದವರಿಗೆ ಕೂಡ ಸರ್ವರಿಗೆ ಕೂಡ ಒಂದಲ್ಲ ಒಂದು ರೀತಿಯಿಂದ ಪರೋಕ್ಷವಾಗಿ ತನ್ನದೇ ಆದ ಒಂದು ದೊಡ್ಡ ಮಟ್ಟದ ಸಹಕಾರ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಮಾಜ ಮತ್ತು ಒಂದು ದೇಶವನ್ನು ಕಟ್ಟಬೇಕಾದ್ರೆ ಅದು ರಾಜಕಾರಣಗಳಿಂದ, ಸರ್ಕಾರದಿಂದ ಮಾತ್ರ ಸಾಧ್ಯವಿಲ್ಲ. ಸರ್ಕಾರಕ್ಕೆ, ಜನಪ್ರತಿನಿಧಿಗಳಿಗೆ, ಸಂಘ ಸಂಸ್ಥೆಯವರು, ಅದು ಶೈಕ್ಷಣಿಕ ಸಂಸ್ಥೆಗಳು, ಸಾಮಾಜಿಕ ಸಂಸ್ಥೆಗಳು, ಸೊಸೈಟಿ ಅಂತ ಕೇಂದ್ರಗಳು, ಇನ್ನಿತ ಎಲ್ಲರೂ ಸಹಕಾರ ಕೊಟ್ಟು ಪ್ರೋತ್ಸಾಹ ಕೊಟ್ಟಾಗ ಮಾತ್ರ ಆ ಒಂದು ಸಮಾಜ ಇವತ್ತು ಅಭಿವೃದ್ಧಿಯ ಸಮಾಜ ಮತ್ತು ಬಲಿಷ್ಠವಾದ ಭಾರತ ಕಟ್ಟಲಿಕ್ಕೆ ನಮಗೆ ಇವತ್ತು ಸಾಧ್ಯವಾಗುವಂಥದ್ದು. ಅಂಥ ದೊಡ್ಡ ಮಟ್ಟದ ಕೊಡುಗೆ ನಮ್ಮ ಕೋಆಪರೇಟಿವ್ ಸೊಸೈಟಿ ಕೊಟ್ಟಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಬಹುಶಃ ಈ ಒಂದು ಕೋಆಪರೇಟಿವ್ ಸೊಸೈಟಿ ಬಹುಶಃ ಈ ಒಂದು ಸೊಸೈಟಿಗೆ ಸಂಬಂಧಪಟ್ಟಾಗೆ ಆದ ಕಾರಣ ಬಹುಶಃ ಇವತ್ತು ಬೇರೆ ಬೇರೆ ರೀತಿಯ ತಮ್ಮ ಸಹಕಾರ ಕೊಟ್ಟಿರುವಂಥದ್ದು. ಅದು ನಮ್ಮ ಈ ಗ್ರೌಂಡ್ ಅಭಿವೃದ್ಧಿ ಇರಲಿ, ಇಲ್ಲಿ ಕಾರ್ಯಕ್ರಮ ಮಾಡ್ತಿರಲಿ, ಅದಕ್ಕೆ ಕೂಡ ಒಂದು ದೊಡ್ಡ ಮಟ್ಟದ ಹಿರಿಯ ನಮ್ಮ ಕಾಜೇವರು ಇರ್ತದ ರಘುರಾಮ್ ಕಾಜೇವರು ಅವರು ಬಹುಶಃ ಅವರ ಅದು ಜೀವ ಆಗಿತ್ತು ಅವರಿಗೆ ಸೊಸೈಟಿ ಅಂತ ಯಾವಾಗಲೂ ಕೂಡ ಎಲ್ಲರೂ ಕೂಡ ಸೇರಿಸಿಕೊಂಡು ಮುಂದೆ ಹೊತ್ತು ಹೋಗುವಂಥದ್ದು. ಆದ ಕಾರಣ ಇದು ದೊಡ್ಡ ಮಟ್ಟದ ಒಂದು ಸಾಮಾಜಿಕ ಚಿಂತನೆಯ, ಸೌಹಾರ್ದತೆಯ ಮತ್ತು ಒಂದು ಉತ್ತಮವಾದ ಒಂದು ಸಮಾಜ ಕೊಡುಗೆ ದೊಡ್ಡ ಮಟ್ಟದ ಕೇಂದ್ರ ಇವತ್ತು ಮುಂದಿನ ದಿನಗಳು ಕೂಡ ಇತ್ತು ಆಗಲಿ ಅಂತೇಳಿ ನಾನು ಶುಭಾಶಯ ಸಲ್ಲಿಸುವಂಥದ್ದು. ಈ ಸೊಸೈಟಿಯ ಬೆಳವಣಿಗೆ ಏನೆಲ್ಲ ಸಹಕಾರ ಬೇಕಾ, ನಮ್ಮೆಲ್ಲ ಸಹಕಾರ ಪ್ರತಿನಿಧಿ ಖಂಡಿತವಾಗಿ ನಾನು ಕೊಡ್ತಾ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರ ಜೊತೆಯಲ್ಲಿ ಈ ಗ್ರೌಂಡಿಗೆ ಸಂಬಂಧಪಟ್ಟ ಹಿಂದಿಂದಲೂ ಕೂಡ ಅದು ಮಾದರಿಯಾಗಿ ಮಾಡಬೇಕು ಅಂತ ಹೇಳಿಕೊಂಡು ಬಹುಶಃ ಹಿಂದೆ ನಾನು ಬಂದಂಥ ಸಂದರ್ಭದಲ್ಲಿ ಯಾವಾಗಲೂ ಕೂಡ ನಮಗೆ ಸ್ವಲ್ಪ ರಸ್ತೆ ಅಗಲೀಕರಣ ಮಾಡಿಕೊಡಿ, ಜಂಕ್ಷನ್ ಡೆವಲಪ್ಮೆಂಟ್ ಮಾಡಿಕೊಂಡು ಬಂದ ಪ್ರತಿ ವರ್ಷ ಕೂಡ ಬೇಡಿಕೆ ಇತ್ತು. ಈಗ ಜಂಕ್ಷನ್ ಡೆವಲಪ್ ಆಗಿದೆ, ಬಸ್ ಸ್ಟ್ಯಾಂಡ್ ಕೂಡ ಆಗಿದೆ, ಮುಂದೆ ರಿಕ್ಷಾ ಪಾರ್ಕ್ ಕೂಡ ಇವತ್ತು ಬರ್ತದೆ. ಅದು ಈ ಗ್ರೌಂಡ್ನ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಕೂಡ ಮನೆಯನ್ನು ಕೊಟ್ಟಿದ್ದಾರೆ. ನಾನು ಕೂಡ ಇದನ್ನು ಉತ್ತಮವಾದ ಒಂದು ವಾಕಿಂಗ್ ಮತ್ತು ಒಂದು ಆಟ ಆಡುವಂಥ ಗ್ರೌಂಡ್ ಮಾಡಲಿಕ್ಕೆ ನಮ್ಮ ಮೂಡದ ಅಧ್ಯಕ್ಷರು ಇವತ್ತು ಈಗಾಗಲೇ ಇವತ್ತು ಇದ್ದೀರಿ. ಇದು ನಿಮ್ಗೆ ಸದಾವಕಾಶ ತಕ್ಷಣ ಕೆಲಸ ಇವತ್ತು ಪ್ರಾರಂಭ ಕೂಡ ಮಾಡ್ಬೋದು. ಅದಕ್ಕಾಗಿ ಬಹುಶಃ ಭಾಳಷ್ಟು ಕಡೆ ಇವತ್ತು ಅವರು ಮೂಡ ಅಧ್ಯಕ್ಷ ಆದ ನಂತರ ಭಾಳಷ್ಟು ಕಡೆ ಈ ರೀತಿಯ ಸರ್ಕಾರಿ ಸಂಸ್ಥೆ ಇವತ್ತು ಅಭಿವೃದ್ಧಿ ಇವತ್ತು ಆಗಿದೆ. ಅದಕ್ಕಾಗಿ ನಾನು ಅಧ್ಯಕ್ಷರಿದ್ದಾರೆ, ಆದಷ್ಟು ಬೇಗನೆ ಇದಕ್ಕೊಂದು ಬಂದು ಸಮೀಕ್ಷೆ ನಡೆಸಿ ಸುತ್ತಲೂ ಕೂಡ ಅದು ಹಿರಿಯರಿರಲಿ, ಮಹಿಳೆಯರಿರಲಿ, ಬೆಳಿಗ್ಗೆ ಹೊತ್ತು ಒಂದು ವಾಕಿಂಗ್ ಮಾಡುವಂಥ ಒಂದು ವಾಕಿಂಗ್ ಟ್ರ್ಯಾಕ್, ಮಧ್ಯದಲ್ಲಿ ಮಕ್ಕಳಿಗೆ ಆಟ ಆಡುವಂಥ ಒಂದು ಕ್ರೀಡಾಂಗಣವಾಗಿ ಪರಿವರ್ತನೆ ಮಾಡಿ ಒಂದು ಸಣ್ಣ ಮಟ್ಟದ ಒಂದು ಮಿನಿ ಸ್ಟೇಡಿಯಂ ಆ ರೀತಿಯಲ್ಲಿ ಒಂದು ಪ್ಲ್ಯಾನನ್ನು ಮಾಡಿ ಇದು ಒಂದು ಯೋಜನೆ ರೂಪಿಸಿ ಸರ್ವರಿಗೂ ಕೂಡ ಒಂದು ಪ್ರಯೋಜನ ಆಗುವ ಒಂದು ಕೇಂದ್ರ ಸ್ಥಾನ ಆಗಲಿ ಅಂತ ಆಶಿಸಿಕೊಳ್ಳುತ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿ ಮುಂದಿನ ದಿನದಲ್ಲಿ ಕೂಡ ನಿಮ್ಮ ಜೊತೆ ಬಂದು ಸೇರಿಕೊಳ್ಳುವಂಥ ಅವಕಾಶ ದೇವರು ನಮಗೆ ಕಲ್ಪಿಸಂತ ನಾನು ಹೇಳಿಕೊಳ್ತಾ ಮತ್ತೊಮ್ಮೆ ಸಂತೋಷ್ ಅವರಿಗೆ, ಸಿದ್ಧಾರ್ಥ ಅವರಿಗೆ, ಆಗಾಗ ಸಿದ್ಧಾರ್ಥ ಅವ್ರ ಮೆಸೇಜ್ ಎಲ್ಲ ಬಹುಶಃ ಇವತ್ತು ಮಾಡ್ತಿದ್ದು ಈ ಸಮಿತಿ ಎಲ್ಲ ಸರ್ವ ಸದಸ್ಯರಿಗೆ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ನಮಸ್ಕಾರ, ಜೈ ಹಿಂದ್. ಮಾಧ್ಯಮ ಬಂಧುಗಳು ನಮ್ಮೊಂದಿಗೆ ಬೆಳಗ್ಗೆ ಉಪಸ್ಥಿತರಿದ್ದು ಕಾರ್ಯಕ್ರಮ ಇನ್ನಷ್ಟು ಮೆರುಗು ತರುವಲ್ಲಿ ನಮಗೆ ಸಹಕಾರವನ್ನು ಮಾಡಿದ್ದಾರೆ. ನಮ್ಮ ಹೊಸಕರಣ ಚಾನೆಲ್ ಆಗಿರ್ಬೋದು, ಹಾಗೆ ಅಪ್ಪಕ್ಕ ಚಾನೆಲ್ ಆಗಿರ್ಬೋದು, ಬೇರೆ ಚಾನೆಲ್ಗಳು ಆ ಮಾಧ್ಯಮ ಬಂಧುಗಳು ಉಪಸ್ಥಿತರಿದ್ದು ಯಶಸ್ವಿಗೊಳಿಸಿಕೊಂಡಿದ್ದಾರೆ. ನಿಮಗೆಲ್ಲರಿಗೂ ಕೂಡ ವಿರೋಧ ಸಹಕಾರ ಸಂದರ್ಭವಾಗಿ